ಥಾಯ್ಲೆಂಡ್ ಪ್ರಧಾನಿ ಪೆತೊಂಟನ್ ಸಿನವಾತ್ರರನ್ನ ದೇಶದ ಸಂವಿಧಾನಾತ್ಮಕ ಕೋರ್ಟ್ ಕಾಂಬೋಡಿಯಾದ ಜೊತೆಗಿನ ಸಂಬಂಧ ಮಾತುಕತೆಗಾಗಿ ಪದವಿಯಿಂದ ಅಮಾನತು ಮಾಡಿತು. ಥಾಯ್ಲೆಂಡ್ ಸಂವಿಧಾನಾತ್ಮಕ ಕೋರ್ಟ್ 7-2 ಬಹುಮತದಿಂದ ಪ್ರಧಾನಿ ಪೆತೊಂಟನ್ ಸಿನವಾತ್ರ ಅವರನ್ನು ಅಮಾನತು ಮಾಡಿತು. ಜುಲೈ 1ರಿಂದ ಮುಂದಿನ ತೀರ್ಪಿನವರೆಗೆ ಅವರು ಪ್ರಧಾನಿ ಕರ್ತವ್ಯ ನಿರ್ವಹಿಸುವಂತಿಲ್ಲ ಎಂದು ಕೂಡ ಕೋರ್ಟ್ ಹೇಳಿತು. ಕಾಂಬೋಡಿಯಾದೊಂದಿಗಿನ ಗಡಿ ತಕರಾರು ಮರೆತು ಪ್ರಧಾನಿಯವರು ಯಾವುದೋ ಸಂಬಂಧದ ಬಗೆಗೆ ಮಾತನಾಡಿದ ಫೋನ್ ಮಾತು ಹೊರಬಿದ್ದಿತ್ತು. ಅದು ದೇಶದ ಹಿತಾಸಕ್ತಿಗೆ ಮಾರಕ ಎಂದು ಕೋರ್ಟಿಗೆ ದೂರಲಾಗಿತ್ತು. ಮೇ ತಿಂಗಳಲ್ಲಿ ಗಡಿಯಲ್ಲಿ ನಡೆದ ಚಕಮಕಿಯಲ್ಲಿ ಒಬ್ಬ ಕಾಂಬೋಡಿಯಾದ ಸೈನಿಕ ಕೊಲ್ಲಲ್ಪಟ್ಟಿದ್ದ. ಈ ಬಗೆಗೆ ಶಾಂತಿ ಸಂಧಾನ ಮಾತನಾಡಲು ಥಾಯ್ಲೆಂಡ್ ಪ್ರಧಾನಿಯು ಕಾಂಬೋಡಿಯಾದ ಅಧ್ಯಕ್ಷ ಹುನ್ ಸೆನ್ರಿಗೆ ಫೋನ್ ಮಾಡಿದ್ರು. ಆಗ ವಯಸ್ಸಿನ ಕಾರಣಕ್ಕೆ ಅವರನ್ನು ಅಂಕಲ್ ಎಂದು ಕರೆದಿದ್ರು. ವೈರಿ ದೇಶದ ನಾಯಕನನ್ನು ನಮ್ಮ ಪ್ರಧಾನಿ ಅಂಕಲ್ ಎಂದು ಕರೆದದ್ದು ತಪ್ಪು ಎಂದು ಪ್ರತಿಪಕ್ಷಗಳು ಗಲಾಟೆ ಮಾಡಿದ್ವು. ಕಾಂಬೋಡಿಯಾದಲ್ಲಿ ಪ್ರಜಾಪ್ರಭುತ್ವದ ಬದಲು ಮಿಲಿಟರಿ ಆಡಳಿತ ಇರುವುದು ಥಾಯ್ಲೆಂಡ್ ಕೋರ್ಟಿನ ಸಿಟ್ಟಿಗೆ ಕಾರಣ ಎಂದು ಹೇಳಲಾಗಿದೆ. ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗ್ಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. ಎಂಪಿ ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620.